ಉಡುಪಿ ಜಿಲ್ಲೆಯ ಶಿರ್ವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ ವಾರದ ಸಂತೆಯಲ್ಲಿ ಸ್ಥಳೀಯ ಕೃಷಿಕರು ಸೇರಿದಂತೆ ದೂರಗಳಿಂದ ತರಕಾರಿ, ಹಣ್ಣು ಹಂಪಲು ವ್ಯಾಪಾರಿಗಳು ಸೊತ್ತುಗಳನ್ನು ತಂದು ಮಾರಾಟ ಮಾಡ್ತಾರೆ. ಸದ್ಯ ಶಿರ್ವ ಬೆಳ್ಮನ್ ಮಧ್ಯ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ವಾರದ ಸಂತೆ ನಡೆಯುತ್ತೆ. ತರಕಾರಿ ವ್ಯಾಪಾರಿಗಳು ಫುಟ್ಪಾತ್ ಮತ್ತು ರಾಜ್ಯ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾರೆ. ಇದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಹಲವು ಅಪಘಾತಕ್ಕೂ ಕೂಡ ಎಡೆ ಮಾಡಿದೆ. ಉಡುಪಿ ಜಿಲ್ಲೆಯ ಶಿರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವಂತಹ ವಾರದ ಸಂತೆಗಳಲ್ಲಿ ಸ್ಥಳೀಯ ಕೃಷಿಕರು ಸೇರಿದಂತೆ ದೂರದ ಊರುಗಳಿಂದ ತರಕಾರಿ, ಹಣ್ಣು ಹಂಪಲು ವ್ಯಾಪಾರಿಗಳು ಸೊತ್ತುಗಳನ್ನು ತಂದು ಮಾರಾಟ ಮಾಡ್ತಾರೆ. ಸದ್ಯ ಶಿರುವ ಬೆಳ್ಮನ್ ಮಧ್ಯೆ ಹಾದು ಹೋಗುವಂತಹ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ವಾರದ ಸಂತೆ ನಡೀತಾ ಇದೆ. ತರಕಾರಿ ವ್ಯಾಪಾರಿಗಳು ಫುಟ್ಪಾತ್ ಮತ್ತು ರಾಜ್ಯದ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾರೆ. ಇದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಹಲವು ಅಪಘಾತಕ್ಕೂ ಕೂಡ ಎಡೆ ನೀಡಿದೆ. ಶಿರುವ ಬಸ್ಸು ತಂಗುದಾಣ, ರಿಕ್ಷಾ ನಿಲ್ದಾಣ, ಗೂಡ್ಸ್ ಟೆಂಪೋ, ಟೂರಿಸ್ಟ್ ಕಾರುಗಳು ಹೆದ್ದಾರಿಯ ಪಕ್ಕದಲ್ಲಿ ನಿಲುಗಡೆಯಾಗ್ತಾ ಇದೆ. ಅಡ್ಡದಿಡ್ಡಿ ಸ್ಕೂಟರ್ಗಳನ್ನು ನಿಲ್ಲಿಸಿ ಸಂತೆಯಲ್ಲಿ ಖರೀದಿ ಮಾಡಲು ಹೋಗುವ ಗ್ರಾಹಕರಿಂದಾಗಿ ಇಲ್ಲಿ ಜಾಗದ ಕೊರತೆ ಇರುವುದರಿಂದ ವಾಹನ ಅಪಘಾತಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಹೆದ್ದಾರಿಯಲ್ಲಿ ನಿತ್ಯ ಸಾವಿರಾರು ವಾಹನ ಹೋರಾಟವನ್ನ ಮಾಡುತ್ತದೆ. ಅದರ ಜೊತೆಗೆ ಕಾನೂನು ಬಾಹಿರವಾಗಿ ಟಿಪ್ಪರ್ಗಳು ಸಂಚರಿಸುವುದರಿಂದ ಪಾದಾಚಾರಿಗಳಿಗೆ ನಡೆದುಕೊಂಡು ಹೋಗಲು ಕಷ್ಟಕರ ಆಗುತ್ತದೆ ಎನ್ನುತ್ತಾರೆ ಸ್ಥಳೀಯರು. ಅಲ್ಲದೆ ಇಲ್ಲಿ ಎಲ್ಲೆಂದರಲ್ಲಿ ಅಡ್ಡದಿಡ್ಡಿಯಾಗಿ ವಾಹನಗಳನ್ನ ನಿಲ್ಲಿಸುವುದರಿಂದ ತೊಂದರೆ ಉಂಟಾಗುತ್ತಿದೆ ಎನ್ನುತ್ತಾರೆ ಇಲ್ಲಿನ ಜನತೆ. ಟೂ ವೀಲರ್ ತಂದು ಫುಟ್ಪಾತಲ್ಲೇ ಗಾಡಿ ಇಡ್ತಾರೆ. ಅವರಿಗೆ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅದು ಅವರಿಗೆ ತಿಳುವಳಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಅಂಗಡಿ ಈ ಮಾರ್ಕೆಟ್ ಎಲ್ಲಿ ಆಗ್ತದೆ ಅಲ್ಲೇ ಗಾಡಿ ಇಡಬೇಕು, ಅಲ್ಲಿಂದ ಮಾರ್ಕೆಟಿಂದ ಪರ್ಚೇಸ್ ಮಾಡಿ ಕೊಂಡೋಗಬೇಕು. ಅವರದ್ದು ಹಾಗೆ ಎಲ್ಲಿ ಇನ್ನೊಂದು ಗಾಡಿಯ ತೊಂದರೆ ಆಗ್ತದೆ, ಅವರಿಗೆ ತೊಂದರೆ ಮಾಡಬಾರ್ದು ಆ ಉದ್ದೇಶ ಜನರಿಗಿಲ್ಲ. ಒಟ್ಟಾರೆ ಗಾಡಿ ಅಲ್ಲಿ ಇಡುವುದು, ಸಂತೆ ಮಾರ್ಕೆಟ್ ತಗೊಳ್ಳೋದು, ಹೋಗೋದು. ಎಲ್ಲಿ ಅಂಗಡಿ ಉಂಟು ಅಂಗಡಿಯ ಬದಿಯಲ್ಲೇ ಗಾಡಿ ನಿಲ್ಲಿಸಬೇಕು, ಅಲ್ಲಿಂದ ಪರ್ಚೇಸ್ ಮಾಡಿ ಹೋಗಬೇಕು. ದೂರದಲ್ಲಿ ನಿಂತು ಗಾಡಿ ಅಂಗಡಿಯಲ್ಲಿ ಸಾಮಾನು ಪರ್ಚೇಸ್ ಮಾಡಬೇಕಂತ ಅವರಿಗೆ ಉದ್ದೇಶ ಇಲ್ಲ. ಆದ್ದರಿಂದ ಈ ವೆಹಿಕಲ್ಸ್ನಾಗೆ ತುಂಬ ತೊಂದರೆ ಆಗ್ತದೆ. ಇಲ್ಲಿ ವಿಷಯ ಏನಂತಂದರೆ ಈ ಆಡಳಿತ ಅದಕ್ಕೇನು ಕ್ರಮ ಕೈಗೊಳ್ಳೋದಿಲ್ಲ. ಇಲ್ಲಿ ಪಂಚಾಯತ್ ಉಂಟು, ಪಂಚಾಯತ್ ಸಹ ಕ್ರಮ ಕೈಗೊಳ್ಳೋದಿಲ್ಲ. ಇದು ಜನರಿಗೆ ಭಾಳ ತೊಂದರೆ ಆಗ್ತಾ ಉಂಟು. ಇದು ಟಿಪ್ಪರ್ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಸೈನ್ಮನ್ ಸರ್ಕಲ್ನಿಂದ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಅಂತಂದು ಇದನ್ನು ಹೋಗಬೇಕು, ಇದು ಪೇಟೆ ಅಂತ ಇದು ಟಿಪ್ಪರ್ಗೆ ಅದು ತಿಳುವಳಿಕೆ ಇಲ್ಲ. ಒಟ್ಟಿಗೆ ಎಷ್ಟು ಸ್ಪೀಡ್ ಆಗ್ತದೆ ಅಷ್ಟು ಸ್ಪೀಡ್ ಹೋಗ್ತಾ ಇದ್ದಾರೆ. ಇಲ್ಲಿ ಕ್ರಮ ಕೈಗೊಳ್ಳೋರು ಇಲ್ಲಿ ಯಾರಿಲ್ಲ. ನಾವೇ ಈ ಸಾರ್ವಜನಿಕರೇ ಅವರನ್ನು ತಡಿಬೇಕು. ಮೊನ್ನೆ ನೋಡಿ ಬಸ್ನಲ್ಲಿ ಒಂದು ಬಸ್ನವರು ಇಲ್ಲಿ ನಾವು ಮೆಲ್ಲ ಹೋಗಿ ಅಂತ ಹೇಳೋದಕ್ಕೆ ಅಡಿಗೆಯಾಗಿ ಹೋಗ್ತೇವೆ ಅಂತ ಹೇಳಿದ್ರು. ಮತ್ತು ನಾವೆಲ್ಲ ಒಟ್ಟಾಗಿ ಹೇಳಿ ಜೋರು ಮಾಡಿದ್ರೆ ಈಗ ನಿಂತಿನಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಈ ಪಬ್ಲಿಕ್ಕೇ ಒಟ್ಟಾಗಬೇಕು. ಇನ್ನು ಜಿಲ್ಲಾಡಳಿತ ಇದಕ್ಕೇನು ಕ್ರಮಗೊಳ್ಳುವಂಥ ಒಂದು ಅವರಿಗೆ ಭ್ರಮೆನೇ ಇಲ್ಲ. ಯಾಕಂದ್ರೆ ಹೋಗ್ತಾ ಇರ್ತಾ ಬರ್ತೀವಿ ನಮ್ಗೆ ಏನು ಅಂತ. ಶಿರುವ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಪೊಲೀಸರು ಸೇರಿ ವಾಹನ ಸವಾರರಿಗೆ ಮತ್ತು ಫುಟ್ಪಾತ್ನಲ್ಲಿ ತರಕಾರಿ ಮಾರುವವರಿಗೆ ದಂಡ ವಿಧಿಸಿ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಅತಿ ವೇಗವಾಗಿ ಸಂಚರಿಸುವ ಬಸ್ಸು ಮತ್ತು ಟಿಪ್ಪರ್ ಚಾಲಕರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ವಾರದ ಸಂತೆಗೆ ನೂರಾರು ಸಮಸ್ಯೆಗಳು ಇದ್ದು ಶಿರುವ ಗ್ರಾಮ ಪಂಚಾಯತ್ ಅವುಗಳನ್ನು ಸರಿಪಡಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ಮೇಯ್ನ್ ಒಂದು ಡಿವೈಡರ್ಗೆ ಪೇಂಟ್ ಒಂದು ಆಗಲಿಲ್ಲ. ಅದು ರಾತ್ರಿ ಹೊತ್ತಿಗೆ ಕಾಣುವುದೂ ಇಲ್ಲ, ಎಂಥದೂ ಇಲ್ಲ. ಒಂದು ರಾಜ್ಯ ಹೆದ್ದಾರಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ, ಅದು ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ಎಸ್ಪೆಷಲಿ ಇದು ಪಾರ್ಕಿಂಗ್ ವ್ಯವಸ್ಥೆ ಅಂತ ಅಂಗಡಿ ಓನರ್ಸ್ಗಳು ಇಲ್ಲಿ ಅಂಗಡಿ ಎದುರಲ್ಲಿ ಅವರ ಅಂಗಡಿ ಎದುರಲ್ಲೇ ಪಾರ್ಕ್ ಮಾಡ್ತಾರೆ ವೆಹಿಕಲ್. ಮತ್ತು ಬೇರೆ ಕಸ್ಟಮರ್ ಬಂದವರಿಗೆ ಪಾರ್ಕ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಆದ್ದರಿಂದ ಅದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಇಲ್ಲಿ ಹೌದು, ಅದು ಫುಟ್ಪಾತಲ್ಲೇ ಆಗ್ತಾ ಉಂಟು. ನಾವು ಎಷ್ಟು ಹೇಳಿದರೂ ಅವ್ರು ಕೇಳ್ತಾ ಇಲ್ಲ. ಆ ಸಂತೆಗಿಂತ ಹೊರಗೆ ಬಂದು ಸಹ ಇಲ್ಲಿ ನಮ್ಮ ರಿಕ್ಷಾ ಪಾರ್ಕಿಂಗ್ ಹಿಂದುಗಡೆ ಸಹ ಇದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಹೇಳಿದರೆ ನಾವು ಸುಂಕ ಕೊಡ್ತೇವೆ ಅಂತೇಳಿ ಹೇಳ್ತಾರೆ. ಮತ್ತು ವ್ಯವಸ್ಥೆ ಕರೆಕ್ಟ್ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನು ಮಳೆ ಬರುವಾಗ ಸರ್ಫೇಸ್ ಉಂಟಲ್ಲ ಅದು ಸ್ವಲ್ಪ ಒಳ್ಳೆಯದಿಲ್ಲ. ಗಲೀಜು ವ್ಯವಸ್ಥೆ, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಕಸ ಅಲ್ಲೇ ಸಂತೆಯಲ್ಲೇ ಎಲ್ಲ ಬಿಟ್ಟು ಹಾಕಿ ಹೋಗ್ತಾರೆ.
ಬೇರೆ ಕಡೆ ಆ ವ್ಯವಸ್ಥೆಯಲ್ಲಿ ಇವನ್ ಕಡ್ಪಾಡಿಯಲ್ಲಿ ಸಂತೆ ಮಾಡ್ತಾರೆ, ಅವರವರೇ ಯಾರು ಇದು ಇದ್ದಾರೆ ನೋಡಿ, ಫ್ರೂಟ್ಸ್ ಎಲ್ಲ ಸೇಲ್ಸ್ ಮಾಡ್ತಾರೆ, ಅವರೇ ಒಂದು ಗೋಣಿಯಲ್ಲಿ ತುಂಬಿಸಿ ಬದಿಯಲ್ಲಿ ಇಟ್ಟು ಹೋಗ್ತಾರೆ. ನಮ್ಮ ಶಿರ್ವದಲ್ಲಿ ಅದೊಂದು ಇಲ್ಲ, ನಾವು ಹೇಳಿದರೂ ಅದು ಅವರಿಗೆ ಅರ್ಥವೂ ಆಗೋದಿಲ್ಲ. ಯಾಕಂದರೆ ಆ ವ್ಯವಸ್ಥೆ ಮಾಡಿದರೆ ಆ ಕಸ ಒಂದು ಹೆಕ್ಕುವಂಥದ್ದು ಇದು ಒಂದು ಇದಾಗ್ತದೆ. ಅದಕ್ಕೆ ಒಂದು 4-5 ಲೇಬರ್ ಹಾಕಿ ಆ ಹೊತ್ತು ಉಂಟಲ್ಲ ಒಂದು ಬೇರೆ ಇದಕ್ಕೆ ಯೂಸ್ ಮಾಡ್ಬೋದು ಅದನ್ನು. ಯಾಕಂದರೆ ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟರೆ, ಯಾರು ಸೇಲ್ ಮಾಡ್ತಾರೆ ನೋಡಿ ಅವರಿಗೆ ಡೈರೆಕ್ಷನ್ ಕೊಟ್ಟರೆ ಒಂದು ಇದರಲ್ಲಿ ತುಂಬಿಸಿ ನೀವು ಬದಿಯಲ್ಲಿ ಇಡಿ, ನಾವು ಇದು ಮಾಡ್ತೇವೆ ಅಂತೇಳಿ ಹೇಳಿದರೆ ಅಷ್ಟು ಕಷ್ಟ. ಒಂದು 5 ಮಂದಿ ಮಧ್ಯಾಹ್ನ ತನಕ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಪಂಚಾಯತ್ ಸಿಬ್ಬಂದಿಗಳು. ಶಿರುವ ಬೆಳೀತಾ ಇರುವ ಗ್ರಾಮವಾಗಿದೆ. ಬೃಹತ್ ಉದ್ಯಮಗಳು ಜೊತೆಗೆ ಮಲ್ಲಿಗೆ ಕೃಷಿಗೆ ಆದ್ಯತೆ ನೀಡ್ತಾ ಇರುವಂತಹ ಈ ಊರಿನ ಗ್ರಾಮಸ್ಥರು ಇನ್ನೂ ಮುಂದಿನ ದಿನಗಳಲ್ಲಿ ವಾರದ ಸಂತೆಯಲ್ಲಿ ತರಕಾರಿಗಳನ್ನ ಯಾವುದೇ ಸಮಸ್ಯೆಗಳು ಇಲ್ಲದೆ ಖರೀದಿ ಮಾಡುವಂತಾಗಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಡ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.